नारायणं नमस्कृत्य नारायणं नरं नमस्कृत्य चैव नरोत्तमं नरं चैव नरोत्तमं देवीं सरस्वतीं व्यासं देवीं सरस्वतीं व्यासं तो जयमुदीरयेत्। ततो जयमुदीरये। नष्टप्रायेषु अभद्रेषु नष्टप्रायेषु अभद्रेषु नित्यं भागवत सेवया नित्यं भागवतसेवया भगवती उत्तमश्लोके भगवती उत्तमश्लोके भक्तिर्भवती नैष्टिकी। भक्तिर्भवती नैष्टिकी। ಶ್ರೀಮದ್ ಭಾಗವತ 3ನೇ ಸ್ಕಂದದ 20ನೇ ಅಧ್ಯಾಯದ 22ನೇ ಶ್ಲೋಕ. ದೇವತಾಃ ಪ್ರಭಯಾ ಯಾಯ देवताय प्रभयाय ದಿವ್ಯನ್ ಪ್ರಮುಖತೋ ಅಸೃಜತ್ दिव्यन् प्रमुखतो ತೇ असृजत् ಆಹರ್ಷುರ್ದೇವಯಂತೋ ते अहर्षुर्देवयन्तो ವಿಸೃಷ್ಟಾಂ ತಾಂ ಪ್ರಭೂಂ ಅಹಃ. विसृष्टां ದೇವತಾಃ ದೇವತೆಗಳು, देवतेಗಳು ಪ್ರಭಯ ಪ್ರಕಾಶದ ಮಹಿಮೆಯೊಡನೆ, प्रकाशದ ಮಹಿಮೆಯೊಡನೆ ಯಾಹ ಯಾಹ ಆ ಯಾರು, ಆಯಾರು ದಿವ್ಯನ್ ಬೆಳಗುತ್ತ, ಪ್ರಮುಖತಃ ಮುಖ್ಯವಾಗಿ, ಮುಖ್ಯವಾಗಿ ಸೃಜತ್ ಸೃಷ್ಟಿಸಿದನು, सृष्टिसिदनु ತೇ ಅವರು, ते ಅವರು ಅಹಾರ್ಷುಹು ವಶಪಡಿಸಿಕೊಂಡರು, ವಶಪಡಿಸಿಕೊಂಡರು ದೇವಯಂತಹ ಕಾರ್ಯಶೀಲರಾಗಿ, ಕಾರ್ಯಶೀಲರಾಗಿ ಸೃಷ್ಟಾಂ ಬೇರ್ಪಡಿಸಿದ, विसृष्टां ಬೇರ್ಪಡಿಸಿದ ತಾಂ ಅದನ್ನು, ಅದನ್ನು ಪ್ರಭಾಂ ಪ್ರಕಾಶ ಸ್ವರೂಪದ, ಪ್ರಕಾಶಿಸುವ ರೂಪದ ಅಹಹ ಅಗಲನ್ನು. ಹಗಲನ್ನು ಅನಂತರ ಬ್ರಹ್ಮನು ಸತ್ವಗುಣದ ಮಹಿಮೆಯಿಂದ ಪ್ರಕಾಶಿಸುತ್ತಿದ್ದ ಮುಖ್ಯ ದೇವತೆಗಳನ್ನು ಸೃಷ್ಟಿಸಿದನು. ಅವರ ಮುಂದೆ ಹಗಲಿನ ಪ್ರಜ್ವಲ ರೂಪವನ್ನು ಇಳಿಸಿದನು ಮತ್ತು ದೇವತೆಗಳು ಅದನ್ನು ಕ್ರೀಡಾ ಮನೋಭಾವದಿಂದ ತಮ್ಮ ವಶಕ್ಕೆ ತೆಗೆದುಕೊಂಡರು. ಅನಂತರ ಬ್ರಹ್ಮನು ಸತ್ವಗುಣದ ಮಹಿಮೆಯಿಂದ ಪ್ರಕಾಶಿಸುತ್ತಿದ್ದ ಮುಖ್ಯ ದೇವತೆಗಳನ್ನು ಸೃಷ್ಟಿಸಿದನು. ಅವರ ಮುಂದೆ ಹಗಲಿನ ಪ್ರಜ್ವಲ ರೂಪವನ್ನು ಇಳಿಸಿದನು ಮತ್ತು ದೇವತೆಗಳು ಅದನ್ನು ಕ್ರೀಡಾ ಮನೋಭಾವದಿಂದ ತಮ್ಮ ವಶಕ್ಕೆ ತೆಗೆದುಕೊಂಡರು. ಭಾವಾರ್ಥ ಯಾರು ಓದ್ಬೇಕು ಮಾತಾಜಿ? ಪ್ರಭುಜಿ ಲಲಿತಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ: ರಾತ್ರಿಯ ಸೃಷ್ಟಿಯಿಂದ ರಾಕ್ಷಸರು ಹುಟ್ಟಿದರು ಮತ್ತು ಹಗಲಿನಿಂದ ಸೃಷ್ಟಿಯಿಂದ ದೇವತೆಗಳು ಹುಟ್ಟಿದರು. ಎಂದರೆ ಯಕ್ಷರು ಮತ್ತು ರಾಕ್ಷಸರಂತಹ ದಾನವರು ತಮೋಗುಣದಿಂದ ಜನಿಸಿದ್ದಾರೆ ಮತ್ತು ದೇವತೆಗಳು ಸತ್ವಗುಣದಿಂದ ಜನಿಸಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಇನ್ನೊಂದು ಓದೋಣ. ದೇವೋ ಅದೇವ ಜಗನತಃ ಸೃಜತಿ ಸ್ಮಾತಿ ಲೋಲುಪಾನ್ ತಯೇನಂ ಲೋಲುಪತಯಾ ಮೈಥುನಾಯಾಭಿಪೇದಿರೆ. ದೇವಃ ಬ್ರಹ್ಮದೇವನು,
ದೇವಃ ಬ್ರಹ್ಮದೇವನು ದೇವಾನ್ ದೈತ್ಯರನ್ನು ದೈತ್ಯರನ್ನು ಜಗನತಃ ತನ್ನ ಜಗನದಿಂದ ತನ್ನ ಜಗನದಿಂದ ಸೃಜತಿ ಸ್ಮ ಸೃಷ್ಟಿಸಿದನು ಸೃಷ್ಟಿಸಿದನು. ಅತಿ ಲೋಲುಪಾನ್ ಲೈಂಗಿಕ ಬದುಕಿನಲ್ಲಿ ಅತಿ ಪ್ರೀತಿಯುಳ್ಳ ಲೋಲುಪ ಲೈಂಗಿಕ ಬದುಕಿನಲ್ಲಿ ಪ್ರಿಯವುಳ್ಳ ಅವರು ಅವರು ಏನಂ ಬ್ರಹ್ಮನನ್ನು ಬ್ರಹ್ಮನನ್ನು ಲೋಲುಪತಯ ಕಾಮದಿಂದ ಲೋಲುಪತಾಯ ಕಾಮದಿಂದ ಮೈಥುನಾಯ ಸಂಭೋಗಕ್ಕಾಗಿ ಅಭಿಪೇದಿರೆ ಸಮೀಪಿಸಿದರು. ಅಭಿಪೇರೆ ಸಮೀಪಿಸಿದರು. ಅನುವಾದ: ಅನಂತರ ಬ್ರಹ್ಮನು ತನ್ನ ಜಗನದಿಂದ ದಾನವರಿಗೆ ಜನ್ಮ ನೀಡಿದನು. ಅವರು ತುಂಬಾ ಕಾಮಲೋಲುಪರಾಗಿದ್ದರು. ಅವರು ಕಾಮಿಗಳಾಗಿದ್ದುದರಿಂದ ಕಾಮಕೇಳಿಗಾಗಿ ಅವನನ್ನು ಸಮೀಪಿಸಿದರು. ಅನಂತರ ಬ್ರಹ್ಮನು ತನ್ನ ಜಗನದಿಂದ ದಾನವರಿಗೆ ಜನ್ಮ ನೀಡಿದನು. ಅವರು ತುಂಬಾ ಕಾಮಲೋಲುಪರಾಗಿದ್ದರು. ಅವರು ಕಾಮಿಗಳಾಗಿದ್ದುದರಿಂದ ಕಾಮಕೇಳಿಗಾಗಿ ಅವನನ್ನು ಸಮೀಪಿಸಿದರು. ಮಾತಾಜಿ ಭಾವಾರ್ಥ. ಪದ್ಮಿನಿ ಮಾತಾಜಿ ಓದ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ: ಲೈಂಗಿಕ ಬದುಕು ಲೌಕಿಕ ಅಸ್ತಿತ್ವದ ಹಿನ್ನೆಲೆಯಾಗಿದೆ. ಇಲ್ಲಿ ಕೂಡ ದಾನವರು ಬಹಳ ಲೈಂಗಿಕಾಸಕ್ತರು ಎಂಬುದನ್ನು ಮತ್ತೆ ಹೇಳಿದೆ. ಲೈಂಗಿಕ ವ್ಯಕ್ತಿಯು ಲೈಂಗಿಕ ಬಯಕೆಗಳಿಂದ ಹೆಚ್ಚು ಮುಕ್ತನಾದಷ್ಟು ದೇವತೆಗಳ ಮಟ್ಟಕ್ಕೆ ಏರುತ್ತಾನೆ. ಎಷ್ಟೆಷ್ಟು ಲೈಂಗಿಕ ಭೋಗ ತೃಷೆಯುಳ್ಳವನಾಗಿರುತ್ತಾನೆಯೋ ಅಷ್ಟಷ್ಟು ಅವರು ಅಸುರಿ ಜೀವನ ಮಟ್ಟಕ್ಕೆ ಅವನತಿ ಹೊಂದುತ್ತಾನೆ. ಹರೇ ಕೃಷ್ಣ. ತಥೋ ಅಸಂಸ ಭಗವಾನ್ ಅಸುರೈರ್ ನಿರಪತ್ರಪೈಃ ಅನ್ವೀಯಮಾನಸ್ತರಸಾ ಕ್ರುದ್ಧೋ ಭೀತಃ ಪರಾಪತತ್. ತಥಾ ಆಗ ಹಸನ್ ನಗುತ್ತಾ ಭಗವಾನ್ ಪೂಜನೀಯ ಬ್ರಹ್ಮನು ಅಸುರೈ ದೈತ್ಯರಿಂದ ನಿರಪತ್ರಪೈಹಿ ನಾಚಿಗೆಟ್ಟವರು ಅನ್ವೀಯಮಾನಃ ಹಿಂಬಾಲಿಸಲ್ಪಟ್ಟ ತರಸ ಅತಿ ಆತುರದಿಂದ ಕ್ರುದ್ಧ ಕೋಪಗೊಂಡು ಭೀತಃ ಹೆದರಿ ಪರಾಪತತ್ ಓಡಿದನು. ಪೂಜ್ಯನಾದ ಬ್ರಹ್ಮನು ಮೊದಲು ಅವರ ಮೂರ್ಖತನಕ್ಕೆ ನಕ್ಕು ಬಿಟ್ಟನು. ಆದರೆ ನಾಚಿಗೆಟ್ಟ ಅಸುರರು ಸಮೀಪಿಸುವುದನ್ನು ಕಂಡು ಉದ್ವಿಗ್ನನಾದ ಅವನು ಭಯದಿಂದ ಬೇಗನೆ ಓಡಿ ಹೋದನು. ಪೂಜ್ಯನಾದ ಬ್ರಹ್ಮನು ಮೊದಲು ಅವರ ಮೂರ್ಖತನಕ್ಕೆ ಬಿಟ್ಟನು. ಆದರೆ ನಾಚಿಕೆಗೆಟ್ಟ ಅಸುರರು ಸಮೀಪಿಸುವುದನ್ನು ಕಂಡು ಉದ್ವಿಗ್ನನಾದ ಅವನು ಭಯದಿಂದ ಬೇಗನೆ ಓಡಿ ಹೋದನು. ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಭಾವಾರ್ಥ: ಕಾಮಸ್ಥರಾದ ದಾನವರು ತಮ್ಮ ಜನ್ಮದಾತನನ್ನು ಕೂಡ ಗೌರವಿಸುವುದಿಲ್ಲ. ಬ್ರಹ್ಮನಂತಹ ಸಾಧು ತಂದೆಯು ಅಂತಹ ಅಸೂರಿ ಪುತ್ರರನ್ನು ತೊರೆದು ಬಿಡುವುದು ಉತ್ತಮ ಮಾರ್ಗವಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.
ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಸೃಷ್ಟಿ ಕಾರ್ಯಗಳು ಬ್ರಹ್ಮದೇವರು. ಸೊ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು, ಹೌದು, ಸೃಷ್ಟಿಕರ್ತ ಅಂತಾನು ನಾವು ಹೇಳ್ತೇವೆ ಬ್ರಹ್ಮದೇವರನ್ನ. ಆದ್ರೆ ಮೂಲ ಸೃಷ್ಟಿಕರ್ತ ಯಾವಾಗಲೂ ಕೃಷ್ಣನೇ, ನಾರಾಯಣನೇ. ಸೊ ಆ ಉದಾಹರಣೆ ಶ್ರೀಲ ಪ್ರಭುಪಾದರು ಭಕ್ತರು ಹೇಳೋದು, ನಾವೇನಾದ್ರೂ ಒಂದು ನಿರ್ಮಾಣ ಮಾಡ್ಬೇಕು ಅಂದ್ರೆ, ಒಂದು ಮನೆನೇ ನಾವು ಕಟ್ಟಬೇಕು ಅಂದ್ರೆ, ನಾವು ಅದನ್ನು ಕಟ್ಟೋದಿಲ್ಲ ಸಾಮಾನ್ಯವಾಗಿ. ಹಿಂದೆ ಕಾಲದಲ್ಲಿ ಮಾಡ್ತಾ ಇದ್ರು. ಹಿಂದೆ ಕಾಲದಲ್ಲಿ ಅವರವರೇ ಮನೆಗಳನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ರು. ಹಿಂದೆ ಕಾಲದ ಎಲ್ಲವನ್ನೂ ಕಲಿತಾ ಇದ್ರು, ಎಲ್ಲವೂ ಗೊತ್ತಿರ್ತಾ ಇತ್ತು ಸಾಮಾನ್ಯ ಜನರಿಗೆ. ಎಲ್ಲ ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ ಇರ್ತಾ ಇದ್ದಲ್ಲ. ಈಗ ಆಗಲ್ಲ. ಈಗೆಲ್ಲವೂ ಕೂಡ ಸ್ಪೆಷಲೈಸೇಷನ್, ಅದು ನಮಗೆ ಬೇರೆ ಬೇರೆ ರೀತಿ ಆಗಿಬಿಟ್ಟಿದೆ ಈಗೆಲ್ಲ ಪ್ರತಿಯೊಂದು. ಸೊ ಎನಿವೆ, ಸೊ ಈಗ ನಾವು ಸಾಮಾನ್ಯವಾಗಿ ಮನೆ ಕಟ್ಟಬೇಕಂದ್ರೆ ನಾವು ಅದನ್ನು ಯಾರಾದ್ರೂ ಒಬ್ರು ಕಾಂಟ್ರಾಕ್ಟರ್, ಯಾರಾದ್ರೂ ಮೇಸ್ತ್ರಿ, ಅವರನ್ನ ನೇಮಕ ಮಾಡ್ತೇವೆ. ಅವರಿಗೆ ಎಲ್ಲ ಸಾಮಗ್ರಿಗಳನ್ನು ಕೊಡ್ತೇವೆ. ಇಲ್ಲ ಅವರಿಗೆ ಎಲ್ಲ ಒಂದು ಸಾಮಗ್ರಿಗಳನ್ನು ಇಷ್ಟು ಸ್ಕ್ವೇರ್ ಫೀಟ್ಗೆ ಇಷ್ಟು ಲೆಕ್ಕಾಚಾರ, ಆ ಲೆಕ್ಕಾಚಾರವಾಗಿ ನೀವೇ ನಿರ್ಮಾಣ ಮಾಡಿ, ನೀವೇ ತಗೊಂಬನ್ನಿ ಸಾಮಗ್ರಿ ಅಂತ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಎಲ್ಲ ಸಾಮಗ್ರಿಗಳು ಕೊಟ್ಟು ಅವ್ರಿಗೂ ಒಂದು ವೇತನ, ಅವ್ರಿಗೂ ಇಷ್ಟು ಹಣ ಅಂತ. ಸೊ ಎಲ್ಲ ಮಾಡಿದ್ಮೇಲೆ ಅವ್ರು ಆ ಮನೆ ಅವ್ರದ್ದು ಅಂತ ಹೇಳಕ್ಕಾಗತ್ತ? ಸೊ ಇಲ್ಲ, ಆ ಮನೆ ನಮಗ್ ಸೇರೋದು. ಯಾರು ಅದನ್ನು ಆ ಸಾಮಗ್ರಿಗಳು ಕೊಟ್ಟರು, ಯಾರು ಅವ್ರಿಗೂ ಆ ಒಂದು ವರಮಾನವನ್ನು ಕೊಟ್ಟರು, ಸ್ಯಾಲರಿ, ಸೊ ಅದು ಅವ್ರಿಗೆ ಸೇರುತ್ತೆ. ಹಾಗೆ ಈ ಜಗತ್ತು, ಈ ಸೃಷ್ಟಿ, ಇದು ಎಲ್ಲ ಸಾಮಗ್ರಿಗಳು ಪಂಚಭೂತ ಮಹತ್ತತ್ವ, ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ ಮತ್ತೆ ಮಹತ್ತತ್ವ, ಇದರೆಲ್ಲರ ಮೂಲ. ಅದರ ಸೃಷ್ಟಿ ಭಗವಂತನಿಂದ. ಭೂಮಿರಾಪೋ ಅನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತ್ಯಮ್ಮೆ ಭಿನ್ನಾಮೇ ಪ್ರಕೃತಿ ಅಷ್ಟಧ. ಸೊ ಈ 8 ಮನಸ್ಸು, ಬುದ್ಧಿ, ಅಹಂಕಾರವು ಸೇರಿ 8 ರೀತಿಯ ಒಂದು ಶಕ್ತಿಗಳು. ಭಗವಂತನ ಹೇಳೋದು, ಕೃಷ್ಣನ ಹೇಳೋದು ಭಗವದ್ಗೀತೆಯಲ್ಲಿ, ಇದು ನನ್ನದೇ ಶಕ್ತಿ, ಇದು ನನ್ನದೇ ಶಕ್ತಿ. ಅಪರೇಯಂ ಇತಸ್ತು ಅನ್ಯ ಜೀವಭೂತಂ ಮಹಾಭಾವೋ ಏದಂ ಧಾರ್ಯತೆ ಜಗತ್. ಕೃಷ್ಣ ಹೇಳ್ತಾನೆ, ಇದು ಕೆಳಮಟ್ಟದ ಶಕ್ತಿ, ಇದರ ಬಿಟ್ಟು ನನ್ನ ಮೇಲ್ಮಟ್ಟದ ಶಕ್ತಿ ಇದೆ, ಜೀವಿಗಳು, ಜೀವಾತ್ಮರು. ಸೊ ಬ್ರಹ್ಮದೇವ ಕೂಡ ಒಬ್ಬರು ಜೀವಾತ್ಮ. ಸೊ ಅವರು ಕೂಡ ಭಗವಂತನ ಶಕ್ತಿಯೇ, ಭಗವಂತನ ಮೇಲ್ಮಟ್ಟದ ಶಕ್ತಿ. ಸೊ ಬ್ರಹ್ಮದೇವರಿಂದ ಸೃಷ್ಟಿ, ಬ್ರಹ್ಮದೇವರು ಈ ಸಾಮಗ್ರಿಗಳನ್ನ ಕೂಡಿಸಿ ಅವರು ಈ ಲೋಕಗಳು ತಯಾರಿ ಮಾಡೋದು. ಇಲ್ಲ ಇಲ್ಲಿತ್ತು ಕೇಳ್ತಾ ಇರೋದು, ಜೀವಿಗಳ ಸೃಷ್ಟಿ ಮಾಡ್ತಾ ಇರೋದು. ಅವ್ರು ಹೇಗೆ ಜೀವಿಗಳ ಸೃಷ್ಟಿ ಆದ್ರು. ಸೊ ಜೀವಿಗಳು ಬ್ರಹ್ಮದೇವರು ಸೃಷ್ಟಿ ಮಾಡೋದು ಕೂಡ ಬ್ರಹ್ಮದೇವರಿಂದಗೆ ಆ ಶಕ್ತಿ ಕೊಡೋದು, ಆ ಬುದ್ಧಿ ಕೊಡೋದು, ಆ ಒಂದು ಜ್ಞಾನ, ಆ ಒಂದು ಬುದ್ಧಿ ಎಲ್ಲ ಅವ್ರಿಗೆ
ಏನ್ ಬೇಕದು ಸಹ ಅದು ಏನು ಕೆಲಸ ಮಾಡ್ಲಿಕ್ಕೆ ಒಂದು ಶಕ್ತಿ ಬುದ್ಧಿ ಏನ್ ಬೇಕು ಆ ಸಾಮಗ್ರಿಗಳು ಎಲ್ಲವೂ ಕೊಡೋದು ಕೃಷ್ಣ ನಾರಾಯಣ. ಸೊ ಹಾಗೆ ಮೂಲ ಸೃಷ್ಟಿಕರ್ತನು ಭಗವಂತನೇ, ಅವನೇ ಒಡೆಯ. ಏಕಲೇ ಈಶ್ವರ ಕೃಷ್ಣ ಆರಸಭ ಭೃತ್ಯ, ಯಾರೇ ಆಚೆ ನಚಾಯ್ ಸಾಯ್ತ ಈಚೆ ಕರ್ತ ಭೃತ್ಯ. ಸೊ ಭಗವಂತನೊಬ್ಬನೇ, ಕೃಷ್ಣನೊಬ್ಬನೇ ಈಶ್ವರನು, ಎಲ್ಲರೂ ಕೂಡ ಅವನಾಗೆ ಅಧೀನರೇ, ಬ್ರಹ್ಮದೇವರು ಕೂಡ ಅಧೀನರೇ. ಸೊ ಹಾಗಾಗಿ ಬ್ರಹ್ಮದೇವರು ಈಗ ಒಂದು ಇವರ ಸೃಷ್ಟಿ ಕಾರ್ಯದಲ್ಲಿ, ಯಾರು ದಾನವರು ದೈತ್ಯರು ಸೃಷ್ಟಿಯಾಗೋ ಕಾರ್ಯದಲ್ಲಿ ಅವರು ಕೂಡ ಸ್ವಲ್ಪ, ಅವರು ಕೂಡ ದೈತ್ಯರು ಅವರನ್ನೇ ಹಿಂಬಾಲಿಸಿದ್ರು. ಸೊ ಅವರಿಗೆ ಒಂದು ಹಾನಿ ಮಾಡಕ್ ನೋಡಿದ್ರು. ಆಗ ಬ್ರಹ್ಮದೇವರು ಕೃಷ್ಣನ ಹತ್ರ ಹೋಗ್ತಾರೆ, ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಗರ್ಭದಕ್ಷಾಯ ವಿಷ್ಣು ಅಂತ ಈಗ ಮುಂದೆ ಇದರ ಶ್ಲೋಕದಲ್ಲಿ ಕೇಳ್ತೇವೆ. ಸೊ ಭಗವಂತನೇ ಒಡೆಯ, ಭಗವಂತನೇ ಮೂಲ ಸೃಷ್ಟಿಕರ್ತ. ಸೊ ಜೀವಿಗಳು ಬರೋದು ಇನ್ನೊಂದು ಜೀವಿಯಿಂದ ಬರೋದು. ಸೊ ಇಲ್ಲಿ ನೋಡ್ತಾ ಇದೀವಿ ನಾವು, ದೈತ್ಯರು ಹೇಗೆ, ದಾನವರು, ದೇವತೆಗಳು, ಯಕ್ಷರು, ರಾಕ್ಷಸರು, ಇವರ ಎಲ್ಲ ಜನನ ಹೇಗಾಯ್ತು, ಇವರೆಲ್ಲರ ಪಿಳಿ ಹೇಗೆ ಶುರು ಆಯ್ತು. ಸೊ ಎಲ್ಲೂ ಕೂಡ ಯಾವುದೋ ಒಂದು ಇದರಿಂದ, ಸೊನ್ನೆಯಿಂದ, ಯಾವುದೋ ಒಂದು ರಾಸಾಯನ ಪದಾರ್ಥದಿಂದ ಅವರು ಸೃಷ್ಟಿ ಆದರು ಅಂತ ಕೇಳ್ತಾರೆ. ಇಲ್ಲ, ಇನ್ನೊಂದು ಜೀವಿ, ಬ್ರಹ್ಮದೇವರು ಒಂದು ಜೀವಿ. ಸೊ ಅವರಿಂದ ಆ ಜೀವಿಗಳು ಬರ್ತಾ ಇರ್ತವೆ. ಜೀವದಿಂದ ಜೀವ ಬರೋದು, ಜೀವದಿಂದ, ರಾಸಾಯನ ಪದಾರ್ಥದಿಂದ ಜೀವ ಬರೋದಿಲ್ಲ. ಸೊ ಒಂದು ನಾವು ಬಂದದ್ದು ನಮ್ಮ ತಂದೆ ನಮ್ಮ ತಾಯಿ, ಸೊ ಜೀವಂತ ವ್ಯಕ್ತಿಗಳಿಂದ ಬಂದದ್ದು. ಅವರು ಬಂದದ್ದು ಅವರ ತಂದೆ ತಾಯಿ, ಜೀವಂತ ವ್ಯಕ್ತಿಗಳು. ಸೊ ಹೀಗೆ ಪ್ರತಿಯೊಂದು ಜೀವಕ್ಕೆ ಮೂಲ ಜೀವವೇ, ರಾಸಾಯನಿಕ ಪದಾರ್ಥ ಜೀವವಲ್ಲ. ಜೀವದಿಂದ ಎಷ್ಟೋ ರಾಸಾಯನಿಕ ಪದಾರ್ಥಗಳು ಬರ್ತವೆ. ಇವಾಗ ನಮ್ಮ ದೇಹದಿಂದನೂ ಎಷ್ಟೋ ಬೆವರು ಬರುತ್ತೆ, ಎಷ್ಟೋ ಕೆಮಿಕಲ್ ಸೃಷ್ಟಿ ಆಗ್ತಾ ಇದೆ, ಎಷ್ಟೋ ನೀರು ಸೃಷ್ಟಿ ಆಗ್ತಾ ಇದೆ ಅದರಿಂದ, ಬೆವರಿನಲ್ಲಿ ನೀರು, ಎಷ್ಟೋ ರಾಸಾಯನಿಕ ಅಂಶಗಳು. ಸೊ ಎಲ್ಲವೂ ಕೂಡ ನಾನು ಜೀವಿ ಇರೋದ್ರಿಂದ ಸೃಷ್ಟಿ ಆಗ್ತದೆ. ಸೊ ರಸಾಯನ ಇಲ್ಲಾಂದ್ರೆ ಒಂದು ಮರ, ಎಷ್ಟೋ ಹಣ್ಣುಗಳು ಬರ್ತವೆ. ಒಂದು ನಿಂಬೆ ಮರ, ಸೊ ನಿಂಬೆ ಮರದಲ್ಲಿ ಎಷ್ಟೋ ಸಿಟ್ರಿಕ್ ಆಸಿಡ್, ಎಷ್ಟೋ ಒಂದು ಇದು ಇದೆ, ಕೆಮಿಕಲ್ ಇದೆ. ಹೇಗೆ ಬರ್ತಾ ಇದೆ? ಅದೊಂದು ಜೀವಿಯಿಂದ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ಜೀವ ಇರೋದ್ರಿಂದ ಆ ಒಂದು ಗಿಡ ಮರದಲ್ಲಿ ಆ ಒಂದು ಸೃಷ್ಟಿ ಆಗ್ತಾ ಇರೋದು ರಾಸಾಯನ ಪದಾರ್ಥ. ಸೊ ರಾಸಾಯನಿಕ ಪದಾರ್ಥ ಬರೋದು ಜೀವಿಯಿಂದ, ಜೀವಿ ರಾಸಾಯನಿಕ ಪದಾರ್ಥ ಬರೋದಿಲ್ಲ, ಅದು ಸಾಧ್ಯ ಇಲ್ಲ. ಸೊ ಈಗ ನಾವು ಕೇಳ್ತಾ ಇರೋದು ಬ್ರಹ್ಮದೇವರ ಸೃಷ್ಟಿಯಲ್ಲಿ ಯಕ್ಷರು ರಾಕ್ಷಸರು ಸೃಷ್ಟಿಯಾದರು, ಅವರು ತಮೋಗುಣ ಪ್ರಭಾವದಲ್ಲಿ ಸೃಷ್ಟಿಯಾದರು ಅಂತ ಕೇಳ್ತಾ ಇದ್ದೀವಿ ನಾವು. ಅದೇ ರೀತಿಯಲ್ಲಿ ಅವರ ಮಾನಸಿಕ ಸ್ಥಿತಿ, ಬ್ರಹ್ಮರ ಮಾನಸಿಕ ಸ್ಥಿತಿ ಸತ್ವಗುಣದಲ್ಲಿ ಇರೋ ಇದರಲ್ಲಿ ದೇವತೆಗಳು ಸೃಷ್ಟಿ ಆಯ್ತು ಅಂತ ಕೇಳ್ತಾ ಇದ್ದೀವಿ. ಸೊ ದೇವತೆಗಳು ಅವರು ಸತ್ವಗುಣದಲ್ಲಿದ್ದಾರೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ, ಮಧ್ಯೆ ತಿಷ್ಟಂತಿ ರಾಜಸ, ಜಗನ್ಯ ಗುಣವೃತ್ತಿಸ್ಥ, ಅಧೋ ಗಚ್ಚಂತಿ ತಾಮಸ. ಸೊ ನಾವು ಅದೇ ರೀತಿಯಲ್ಲಿ ನಾವು ಸತ್ವಗುಣ ಬೆಳೆಸ್ಕೊಂಡ್ರೆ ಇವರ ಮಧ್ಯೆ ನಾವು ಹುಟ್ಟಬಹುದು. ಸೊ ಸತ್ವಗುಣದಲ್ಲಿ ದೇವತೆ ಆಚಾರ್ಯರು ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಟ್ಲೀಸ್ಟ್ ನಾವು ಕನಿಷ್ಠ ಪ್ರಯತ್ನ ಪಡಬೇಕು. ನಾವು ಸಂಪೂರ್ಣವಾಗಿ ಕೃಷ್ಣನ ಶುದ್ಧ ಭಕ್ತರಾಗಲಿಲ್ಲ ಅಂದ್ರೂ ಕೂಡ ನಾವು ನಮ್ಮ ಇಂದ್ರಿಯಗಳ ಮನಸ್ಸನ್ನು ಸ್ವಲ್ಪ ನಿಗ್ರಹಿಸಿ ನಾವು ಸಾತ್ವಿಕ ಜೀವನವನ್ನು ಆಚರಿಸಿದರೆ ಅಟ್ಲೀಸ್ಟ್ ನಾವು ದೇವತಾ ಲೋಕಕ್ಕೆ ಹೋಗ್ಬೋದು. ಅಟ್ಲೀಸ್ಟ್ ನಾವು ಜೀವನದ ಉದ್ದೇಶ ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು. ಸಂಪೂರ್ಣವಾಗಿ ಈ ಬಿಸ್ನೆಸ್, ಇಲ್ಲಿ ಭೌತಿಕ ಜಗತ್ತಿನ ಇದನ್ನು ನಾವು ಮುಗಿಸಿಡ್ಬೇಕು. ಆದ್ರೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಕನಿಷ್ಠ ಸತ್ವಗುಣವನ್ನು ಪಡೆದು ಆ ಸತ್ವಗುಣದಿಂದ ನಾವು ಊರ್ಧ್ವಲೋಕ, ಈ ದೇವತೆಗಳ ಮಧ್ಯೆ ನಾವು ಹುಟ್ಟಬಹುದು. ಮತ್ತೆ ನಾವು ಆಧ್ಯಾತ್ಮಿಕ ಪ್ರಗತಿ ಸಾಧಿಸ್ಬೋದು. ಇಲ್ಲ ಅಂದ್ರೆ ಇಲ್ಲಿ ರಜೋಗುಣ ಅಂದ್ರೆ, ರಜೋಗುಣದ ಎಷ್ಟೋ ಜನಾಂಗದವರಿದ್ದಾರೆ, ಎಷ್ಟೋ ಇದಿದೆ, ಸಮಾಜಗಳಿವೆ. ತಮೋಗುಣ ಅಂದ್ರೆ ಪ್ರಾಣಿ ಪ್ರಪಂಚ ಈ ತರ, ಇಲ್ಲ ಅಂದ್ರೆ ಎಷ್ಟೋ ಈ ತರ ಜೀವಿಗಳು. ಸೊ ತುಂಬಾ ಅಪಾಯ ಅಥವಾ ಡೇಂಜರಸ್ ಸಿಚುವೇಶನ್. ಇಲ್ಲಿ ಹೇಳ್ತಾ ಇರೋದು ದೈತ್ಯರ ಸೃಷ್ಟಿಯಲ್ಲಿ, ದೈತ್ಯರನ್ನು ಸೃಷ್ಟಿ ಮಾಡುವಾಗ ಬ್ರಹ್ಮದೇವರು ಸ್ವಲ್ಪ ಹೆಚ್ಚು ರಜೋಗುಣದಲ್ಲಿ, ಅವರ ಸೃಷ್ಟಿ ಅನ್ನೋದೇ ರಜೋಗುಣದಲ್ಲಿ ಆಗುತ್ತೆ. ಸೊ ಹಾಗೆ ಅವರು ಆ ಒಂದು ಪ್ರಭಾವದಲ್ಲಿರೋದ್ರಿಂದ ಮನಸ್ಥಿತಿ, ಅವರು ಹುಟ್ಟಿದ ಜೀವಿಗಳು ಆಗಿದ್ದಾರೆ. ಭಗವಂತನ ಇಚ್ಛೆಯಿಂದ ಇದು ನಡೀತಾ ಇರೋದು. ಎಲ್ಲ ಜೀವಿಗಳು ಬೇರೆ 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 ಗುಣಗಳ ಪ್ರಭಾವದಲ್ಲಿದ್ದಾರೆ, ಬೇರೆ ಬೇರೆ ಭೌತಿಕ ಇಚ್ಛೆಗಳ ಪ್ರಭಾವದಲ್ಲಿದ್ದಾರೆ. ಸೊ ಅವರಿಗೆ ಆ ಥರ ಅನುಕೂಲವಾಗುವ ದೇಹ, ಅನುಕೂಲವಾಗುವ ಇಂದ್ರಿಯಗಳು, ಅನುಕೂಲವಾಗುವ ಸನ್ನಿವೇಶ ಹೀಗೆ ಸಿಗ್ತಾ ಇರೋದು.
ಸೊ ಇಲ್ಲಿ ಹೇಳ್ತಾ ಇರೋದು ಈ ಲೈಂಗಿಕ ಜೀವನ, ಈ ಮೈಥುನ ಸುಖ, ಇದು ಭೌತಿಕ ಜಗತ್ತಿನ ಮೂಲ ಇದೆ ನಮಗೆ ಗಂಟು. ಸೊ ಇದರಿಂದ ಈ ಭೌತಿಕ ಜಗತ್ತು ಚಲನೆಯಾಗಿದೆ. ಸೊ ಇದು ಹೇಳ್ತಾರೆ ಮೈಥುನ ಆಧಾರ. ಇದೇ ನಮಗೆ ಹೇಗೆ ಒಂದು ಜೈಲಲ್ಲಿ ಒಂದು ಕಂಬಿಗಳಲ್ಲಿ ಮಾಡಿರ್ತಾರೆ, ಆ ತರ ಇಲ್ಲಿ ನಮಗೆ ಎಲ್ಲ ಜೀವಿಗಳಿಗೆ ಇದು ಕಂಬಿಗಳು, ಇದು ನಮಗೆ ಕಟ್ಟು ಇಟ್ಟಿದೆ. ನಮಗೆ ಪುಂಸಾಂ ಸ್ತ್ರೀಯಾಂ ಮಿಥುನಿ ಭಾವಮೇತತ್ ತಯೋರ್ಮಿಥೋ ಹೃದಯ ಗ್ರಂಥಿ ಮಾಹುರ್. ಸೊ ಹೃದಯ ಗ್ರಂಥಿ ಇದು ಗಂಟು ಕಟ್ಟಿ ಇಟ್ಟಿದೆ ಎಲ್ಲ ಜೀವಿಗಳಿಗೆ ಇದು. ಸೊ ದೈತ್ಯರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಬಹಳ ಸುಶೀಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇರೋದು, ನೀವು ಅದರಿಂದ ನಾವೆಷ್ಟು ಅದರಿಂದ ಮುಕ್ತರಾಗ್ತೇವೋ ಅಷ್ಟು ನಾವು ದೈವಿ ಸ್ವಭಾವವನ್ನು ಪಡೆದ ಹಾಗೆ ಅಂತ ಹೇಳ್ತಾ ಇದ್ದಾರೆ, ದೇವತಾ ಸ್ವಭಾವ. ಯಾಕಂದ್ರೆ ಇದು ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಕೂಡ ಇದು ಅಶಾಶ್ವತವಾದ ಜಗತ್ತು, ಇದೊಂದು ನಕಲಿ ಜಗತ್ತು, ಇದು ನಿಜವಾಗಿಯೂ ಇಲ್ಲ. ಇದು ಅಸ್ತಿತ್ವ ಎಲ್ಲವೂ ಕೂಡ ಒಂದು ಪ್ಯಾಕೇಜಿಂಗ್ ಅಷ್ಟೇ. ಇಲ್ಲಿ ಏನ್ ನಾವು ನೋಡ್ತಾ ಇರೋ ಒಂದು ಸೌಂದರ್ಯ, ಇದು ಚರ್ಮದ ಸೌಂದರ್ಯ ಅಷ್ಟೇ. ಇದು ನಿಜವಾಗ್ಲೂ ಸೌಂದರ್ಯ ಇಲ್ಲ. ಆ ಚರ್ಮ ಒಂದು ನಾವು ತೆಗೆದ್ಬಿಟ್ರೆ ನೋಡ್ಲಿಕ್ಕಾಗಲ್ಲ. ನಾವು ಯಾರು ಅಷ್ಟು ಸುಂದರವಾಗಿದ್ದಾರೆ ಅಂತ ಹೇಳಿದ್ರು ನೋಡ್ಲಿಕ್ಕಾಗಲ್ಲ. ಒಳಗೆ ನಮ್ಮದು ಇರೋದೆಲ್ಲವೂ ಕೂಡ ರಕ್ತಗಳು, ಮತ್ತೆ ಎಲುಬುಗಳು, ಮತ್ತೆ ಮೂಳೆ, ಎಲುಬು, ಮೂಳೆ, ಮಾಂಸ. ಸೊ ಇದೆಲ್ಲ ಈ ರೀತಿಯ ಒಂದು ಇದನ್ನ ಪ್ಯಾಕೇಜಿಂಗ್ ಮಾಡಿರೋದನ್ನ ನಾವು ಆಕರ್ಷಿತರಾಗ್ತೇವೆ. ಸೊ ಹಾಗಾಗಿ ಭೌತಿಕ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಾಗಿಲ್ಲ. ಇದು ನಮ್ಮ ಇಚ್ಛೆಗಳ ಅನುಸಾರವಾಗಿ, ಕರ್ಮದ ಅನುಸಾರವಾಗಿ ವ್ಯಕ್ತವಾಗುತ್ತಷ್ಟೇ. ಒಂದು ಸಮಯಕ್ಕೆ ಆ ರೀತಿಯಾಗಿ ವ್ಯಕ್ತವಾಗುತ್ತಷ್ಟೇ. ಆಧ್ಯಾತ್ಮಿಕವಾಗಿ ಇನ್ನ ಹೆಚ್ಚು ಸೌಂದರ್ಯ, ಹೆಚ್ಚು ಆಕರ್ಷಣೆ ಇರುವಂಥದ್ದು ಜೀವಿಗಳು ವೈಕುಂಠ ಲೋಕದಲ್ಲಿ. ಆದರೆ ಇಲ್ಲಿ ಆ ಒಂದು ಮೈಥುನ ಸುಖದ 5 ಆಕರ್ಷಣೆ ಇಲ್ಲ. ಅಲ್ಲಿ ಎಲ್ಲರೂ ಕೂಡ ಭಗವಂತನ ನಿತ್ಯ ಸೇವಕರು, ಭಗವಂತನ ಭಕ್ತಿ ಸೇವೆಯಲ್ಲಿ ಮಗ್ನರಾಗಿರ್ತಾರೆ. ಅಲ್ಲಿ ಈ ರೀತಿಯ ಒಂದು ಏನ್ ಹೇಳ್ತಾರೆ ಸೆಕ್ಸ್ ಅರ್ಜ್, ಮೈಥುನ ಸುಖದ ಒಂದು ಇದು ಪ್ರಚೋದನೆ, ಇದು ಪುಷಿಂಗ್ ಅಲ್ಲಿಲ್ಲ. ಇಲ್ಲಿ ಅದು ವೇಗ, 6 ವೇಗಗಳು. ವಾಚೋ ವೇಗಂ, ಮನಸ ವೇಗಂ, ಕ್ರೋಧ ವೇಗಂ, ಜಿವ್ವಾ ವೇಗಂ, ಉದರೋಪಸ್ಥ ವೇಗಂ. ಇದು ಇಲ್ಲಿ ಪುಷಿಂಗ್, ಇದು ಭೌತಿಕ ಜಗತ್ತಿನಲ್ಲಿ ಇದು ಮಾಯೆಯ ಪ್ರಭಾವದಲ್ಲಿ ಇದು ಇರುವಂಥದ್ದು. ಅಲ್ಲಿ ಬೇರೆ ತರ. ಅಲ್ಲಿ ಆಕರ್ಷಣೆ ಇದೆ ಜೀವಿಗಳಿಗೆ, ಆದ್ರೆ ಕೃಷ್ಣನ ಮೇಲಿರೋ ಆಕರ್ಷಣೆ ಎಷ್ಟು ಇದೆ ಅಂದ್ರೆ ಎಲ್ಲವೂ ಕೂಡ ಅಷ್ಟು ಅವ್ರಿಗೇನಷ್ಟು ಇದಾಗೋದಿಲ್ಲ. ಆಮೇಲೆ ಅದು ಡಿಸ್ಟರ್ಬ್ ಆಗೋದಿಲ್ಲ. ಅದರಿಂದ ಅಲ್ಲಿ ಅದು ಬೇರೆ ತರ. ಅಲ್ಲಿ ಭಗವಂತನ ದಿವ್ಯ ಗುಣಗಳು, ದಿವ್ಯ ಮಹಿಮೆಯನ್ನು ಹೇಳೋದ್ರಲ್ಲಿ ಭಕ್ತರು ಎಷ್ಟು ಆನಂದದಲ್ಲಿರ್ತಾರೆ. ಶ್ರವಣ ಕೀರ್ತನ ಎಷ್ಟು ಆನಂದ ಇರ್ತಾರೆ ಅಂದ್ರೆ ಅವ್ರಿಗೆ ಈ ಮೈಥುನ ಸುಖದಲ್ಲಿ ಅವ್ರಿಗೆ ಆಕರ್ಷಣೆ ಇಲ್ಲ. ಅದು ಭಗವಂತನ ದಿವ್ಯ ಅಸ್ತಿತ್ವ, ಭಗವಂತನ ದಿವ್ಯ ಜಗತ್ತು, ವೈಕುಂಠ ಲೋಕ. ಇಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಇದೊಂದು ಹೇಳ್ತಾರೆ, ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಪ್ರಹ್ಲಾದ್ ಮಹಾರಾಜ್, ಇದೊಂದು ಇಚ್ಚಿಂಗ್ ಇರೋತ. ಇಚ್ಚಿಂಗ್, ನಮ್ಗೇನಾದ್ರು ಚರ್ಮ ರೋಗ ಬಂದಾಗ ಅದು ಸ್ವಲ್ಪ ಕೆರೆಯೋಣ ಅನ್ಸುತ್ತೆ. ಅದು ಕೆರಿತಾ ಇದ್ರೆ ಇನ್ನ ಹೆಚ್ಚು ಕೆರೆಯೋಣ ಅನ್ಸುತ್ತೆ. ಯಾಕಂದ್ರೆ ಅದು ಕೆರೆತ, ಅದು ಅಷ್ಟು ಸುಲಭವಾಗಿ ಆ ಕೆರೆತ ಅನ್ನೋದು ಹೋಗೋದಿಲ್ಲ. ಅದು ಕೆರೆತ ಅದಾಗೆ, ಅದು ಚರ್ಮ ರೋಗದ ಕೆರೆತ ಹಾಗೆ. ಆ ಕೆರೆತ ಇನ್ನ ಜಾಸ್ತಿ ಕೆರಿತಾ ಇರೋಂತೆ ಕೊನೆಗೆ ರಕ್ತ ಬರುತ್ತೆ, ಚರ್ಮವೇ ಇದಾಗಿ ರಕ್ತ ಬರುತ್ತೆ. ಸೊ ಹಾಗೆ ಹೇಳ್ತಾರೆ ನಮಗೆ ಇದನ್ನ ನಾವು ಕೆರೆತನ ಹೇಗೆ ಏನ್ ಮಾಡ್ತೇವೆ, ಸ್ವಲ್ಪ ಬುದ್ಧಿಯಿಂದ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲ ಸಾಕಪ್ಪ, ಇದು ಕೆರೆದ್ರು ನನಗೆ ಹಾನಿ, ಈ ಕೆರೆತವನ್ನು ನಾನು ಸಹಿಸ್ಕೊಳ್ಳೋಣ, ಆಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ಇನ್ನೊಂದು ಮದ್ದು ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಇಲ್ಲ ಸಹಿಸ್ಬೇಕು, ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ಬಿಡುತ್ತೆ ಕೆರೆತ. ಸೊ ಹಾಗೆ ಹೇಳ್ತಾರೆ ಈ ಮೈಥುನ ಸುಖ ಇದು ಅನ್ನೋದು ಕೂಡ ಭೌತಿಕ ಜನಲ್ಲಿ ಒಂದು ಕೆರೆತ ಇದೆ. ಸೊ ಇದನ್ನು ಸಹಿಸ್ಕೊಳ್ಬೇಕು, ಇದನ್ನ ನಾವು ಇನ್ನ ಹೆಚ್ಚು ಮಾಡೋದ್ರಿಂದ ಇದಾಗೋದಿಲ್ಲ, ಇದು ನಿಲ್ಲೋದಿಲ್ಲ ಇದು ಅಂತ ಪ್ರಹ್ಲಾದ್ ಮಹಾರಾಜರು ಇದನ್ನ ಹೇಳೋದು. ಇದರ ಒಂದು ಇದು ಬಹಳ ಅವ್ರ ಒಳ್ಳೆ ಮಾತಿದೆ. ಓಕೆ, ಸರಿ, ನೆನಪಾಗೋದಿಲ್ಲ ಕರೆಕ್ಟ್ ಆಗಿ. ಸೊ ಈಗ ಬ್ರಹ್ಮದೇವ್ರು ಮೊದಲಿಗೆ ನೋಡಿದಾಗ ಅವ್ರಿಗೆ ಏನ್ ಮಾಡ್ತಾ ಇದೆ ಇಲ್ಲಿ, ಇವ್ರೇನ್ ಮಾಡ್ತಾ ಇದ್ದಾರೆ ಅನ್ನಿಸ್ತು. ಒಂದವರು ನಕ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೂಡ ನಂತರ ಅವರು ನಂತರ ಅವರ ಇದನ್ನು ನೋಡಿ ಅವರು
ಭಗವಂತನ ಹತ್ರ ಹೋಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು ನನಗೆ ರಕ್ಷಣೆ ಕೊಡಿ, ನೀವು ರಕ್ಷಣೆ ಕೊಡಿ. ಆಗ ಭಗವಂತನು ಇಲ್ಲಿ ಹೇಳೋದು, ಭಗವಂತನು ನಿನ್ನ ದೇಹವನ್ನು ಬದಲಿಸು ಅಂತ ಆ ರೀತಿ ಹೇಳ್ತಾರೆ. ದೇಹವನ್ನು ಬದಲಿಸು ಅಂದ್ರೆ ಶ್ರೀಲ ಪ್ರಭುಪಾದ ನಮ್ಗೆ ಹೇಳೋದು, ಆ ಮಾನಸಿಕ ಸ್ಥಿತಿ ಏನಿದೆ ಅದನ್ನು ಬದಲಿಸ್ಬೇಕು. ದೇಹವನ್ನು ಬದಲಿಸೋದು ಅಂದ್ರೆ ನಿಮ್ಮ ಮನಸ್ಸು ಅನ್ನೋದೊಂದು ದೇಹ, ನಮ್ಗೆ ಸೂಕ್ಷ್ಮವಾದ ದೇಹ, ಜೀವಾತ್ಮರಾಗಿ ನಮ್ಗೆ ಸೂಕ್ಷ್ಮ ದೇಹ, ಸ್ಥೂಲ ದೇಹ, 2 ದೇಹಗಳು. ಸೊ ಈ ಮನಸ್ಸು, ಆಲೋಚನೆಗಳು ನಾವು ಯಾವ ರೀತಿಯಲ್ಲಿ ಬೆಳೆಸಿರ್ತೇವೆ ಆ ರೀತಿ ಮಾನಸಿಕ ಸ್ಥಿತಿ ಇರುತ್ತೆ. ಸೊ ಅದನ್ನು ಬದಲು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದರ ಅರ್ಥ ದೇಹವನ್ನು ಬದಲು ಮಾಡಿದಾಗೆ ಅಂತ. ಬ್ರಹ್ಮದೇವರು ಹಾಗಾಗಿ ಈ ಒಂದು ಅಪಾಯಕರ ಸ್ಥಿತಿಯಿಂದ ಹೊರ ಬಂದರು ಅಂತ ಹೇಳ್ತಾರೆ. ಸೊ ನಮ್ಮ ಮನಸ್ಸೇ ಒಂದು ರೀತಿಯಲ್ಲಿ ನಮಗೆ ಶತ್ರು, ನಮಗೆ ಮಿತ್ರ. ಇದು ನಿಯಂತ್ರಣದಲ್ಲಿದ್ದಾಗ ಅದು ಮಿತ್ರ, ಅದು ನಿಯಂತ್ರಣದಲ್ಲಿಲ್ಲದೆ ಇರುವಾಗ ಇದು ನಮ್ಮ ಅತಿ ದೊಡ್ಡ ಶತ್ರು. ಇದು ಸೊ ಬೆಸ್ಟ್ ಇದಕ್ಕೆ ಅಂತ ಹೇಳಿ ಹೇಳ್ತಾರೆ, ನೆಗ್ಲೆಕ್ಟ್. ಇದನ್ನು ಮನಸ್ಸು ಎಷ್ಟೋ ಇದು ಕೊಡ್ತವೆ, ಐಡಿಯಾಸ್ ಕೊಡ್ತವೆ. ನಮ್ಮ ಆಲೋಚನೆಗಳು, ಇಚ್ಛೆಗಳು, ಭೌತಿಕವಾಗಿ ಇದೆಲ್ಲ ಬರ್ತಾ ಇರೋ ಒಂದು ಫೌಂಟೇನ್ ಇದ್ದಾಗೆ ಬರ್ತಾ ಇರತ್ತಂತೆ. ಸೊ ನಾವು ಇದನ್ನ ನೆಗ್ಲೆಕ್ಟ್, ಬೆಸ್ಟ್ ಅಂದ್ರೆ ಇದನ್ನ ಇದು ಮಾಡಬಾರ್ದು ಅದ್ರ ಬಗ್ಗೆ. ಅದು ಹಾಗಾಗಿ ನಾವು ಅದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಇನ್ನೊಂದು ಕಡೆ ಹೇಳೋದು, ಆಚಾರ್ಯರು, ಗುರುಗಳು, ಸೊ ಅವರ ಆದೇಶಗಳನ್ನು ಪಾಲನೆ ಮಾಡೋದ್ರಲ್ಲಿ ಮನಸ್ಸನ್ನು ನಿಗ್ರಹಿಸಬಹುದು. ಅದರ ತುಂಬಾ ಉತ್ಸಾಹವಾಗಿ ನಾವು ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ ಕರ್ಮ ಪ್ರವರ್ತನ, ಸಂಗತ್ಯಾಗ ಸತೋವೃತ್ತೆ, ಭಕ್ತಿರ್ ಪ್ರಸಿದ್ಧತಿ, ಷಡ್ಬೀರ್ ಭಕ್ತಿರ್ ಪ್ರಸಿದ್ಧತಿ. ಸೊ ನಾವು ಈ ಆಚಾರ್ಯರು, ಗುರುಗಳು ಅವರ ಇಚ್ಛೆಗಳನ್ನ ಪೂರೈಕೆ ಮಾಡೋದು, ಅವರ ಆದೇಶಗಳನ್ನು ಪೂರೈಕೆ ಮಾಡೋದು, ಅದರಲ್ಲಿ ನಾವು ಮಗ್ನರಾದಾಗ ಅವಾಗ ನಾವು ಭಗವಂತನ ಅನುಗ್ರಹದಿಂದ ಮನಸ್ಸು ನಿಯಂತ್ರಣದಲ್ಲಿರುತ್ತೆ. ಕಾಮ ಕೃಷ್ಣ ಕರ್ಮ ಅರ್ಪಣಂ ಅಂತ ಕೂಡ ಹೇಳ್ತಾರೆ. ಭೌತಿಕ ಕಾಮವನ್ನು ನಿಗ್ರಹಿಸೋದಂದ್ರೆ ಕೃಷ್ಣ ಕರ್ಮ, ಕೃಷ್ಣನಿಗೋಸ್ಕರ ನಮಗೆ ಮಾಡ್ಬೇಕು, ಇದು ಮಾಡ್ಬೇಕು, ಕೃಷ್ಣ ತೃಪ್ತಿ ಮಾಡ್ಬೇಕು, ಈ ರೀತಿಯಲ್ಲಿ ಅದನ್ನು ನಿಗ್ರಹಿಸಬಹುದು ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಆಚಾರ್ಯರು ಇಲ್ಲಿ ಹೇಳ್ತಾ ಇರೋದು, ಇನ್ನೊಂದ್ ಕಡೆ ಇದು ಒಂದು ಒಳ್ಳೆ ಮಗು, ಒಂದು ಒಳ್ಳೆ ಪೀಳಿಗೆ ಸಿಗ್ಬೇಕು ಅಂದ್ರೆ ಆ ಮನಸ್ಥಿತಿ ಏನಿರುತ್ತೆ ತಂದೆ ತಾಯಿಯರು, ಆ ಮನಸ್ಥಿತಿ ಮೇಲೆ ಅವರ ಮಗು ಹುಟ್ಟೋದು. ಸೊ ಹಿಂದೆ ಕೂಡ ನಾವು ಕೇಳ್ತಾ ಇದ್ದು, ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವ್ರು ಯಾಕೆ ಹುಟ್ಟಿದ್ರು ಅಂದ್ರೆ ಮಾನಸಿಕ ಸ್ಥಿತಿ, ದಿತಿ ಮತ್ತೆ ಕಶ್ಯಪ ಮುನಿ ಅವರದು ಅಷ್ಟು ಇದರಲ್ಲಿ ಇರ್ಲಿಲ್ಲ, ಅವರು ಮನಸ್ಸು ನಿಯಂತ್ರಣದಲ್ಲಿ ಇರ್ಲಿಲ್ಲ ಅವ್ರದ್ದು. ಹಾಗಾಗಿ ಆಗ ಅದರ ಪ್ರಭಾವದಿಂದ ಈ ಹೆಸರು ಹುಟ್ಟಿದ್ದು. ಸೊ ಹಾಗಾಗಿ ಇದು ತುಂಬಾ ಮುಖ್ಯ. ಇದು ವೈದಿಕ ಕಾಲದಲ್ಲಿ ಈ ರೀತಿ ಗರ್ಭಧಾನ ಸಂಸ್ಕಾರ ಗರ್ಭವನ್ನು ಒಂದು ಪರಿಶುದ್ಧವಾದ ಆತ್ಮವನ್ನು, ಜೀವಾತ್ಮವನ್ನು ಆಹ್ವಾನಿಸುವ ಮುಂಚೆ ಅವರು ಮನಸ್ಥಿತಿ ತುಂಬಾ ಇದಾಗಿ ಇದು ಮಾಡ್ಕೊಳ್ತಾರೆ. ಸೊ ಆ ಮನಸ್ಥಿತಿ ಸತ್ವಗುಣದಲ್ಲಿ, ಭಗವಂತನ ಭಕ್ತಿ ಭಾವದಲ್ಲಿ ಇದ್ದಾಗ ಭಗವಂತನ ಕೃಪೆಯಿಂದ ಆ ರೀತಿಯ ಒಂದು ಒಳ್ಳೆಯ ಜೀವಿ ಪ್ರವೇಶಗೊಳ್ತಾರೆ ತಾಯಿಯ ಗರ್ಭದಲ್ಲಿ. ಸೊ ಅದು ತುಂಬಾ ಮುಖ್ಯವಾದ ಇದು ಗರ್ಭಧಾನ ಸಂಸ್ಕಾರ. ಸೊ ಹೀಗೆ ಸಮಾಜದಲ್ಲಿ ಆ ರೀತಿಯ ಇದು ಇದ್ದಾಗ ನೆಕ್ಸ್ಟ್ ಸಮಾಜನೂ ಕೂಡ ಅದೇ ರೀತಿ ಬೆಳವಣಿಗೆ ಆಗುತ್ತೆ. ಸೊ ಇದು ಇವರು ಕೂಡ ಹೇಳೋದು, ಮೊದಲನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಅರ್ಜುನ ವರ್ಣಶಂಕರ ಜಾಯತೆ, ಯುದ್ಧ ಕೃಷ್ಣ ನೀನು ಹೇಳ್ತಾ ಇದ್ದೆ ಯುದ್ಧ ಮಾಡ್ಬೇಕು ಅಂತ, ನಾನು ಇಲ್ಲಿ ಎಲ್ಲ ಕೊಂದುಬಿಟ್ರೆ ಇಲ್ಲಿ ಇಷ್ಟು ಜನ ಸೈನಿಕರನ್ನ ಮತ್ತೆ ಅವರ ಮನೆಗಳಲ್ಲಿ ಅವರ ಹೆಂಡತಿಯರಾಗ್ಬೋದು, ಅವರ ಮಕ್ಕಳು ಇಲ್ಲ ಅವರ, ಸೊ ಹೀಗೆ ಆ ಮನೆತನದಲ್ಲಿ ಸ್ತ್ರೀಯರ ರಕ್ಷಣೆ ಇಲ್ಲದಿದ್ರೆ ನಂತರ ಬರೋ ಪೀಳಿಗೆ ರಕ್ಷಣೆ ಇಲ್ಲದೆ ಒಂದು ಬರುವ ಇದು ವರ್ಣಸಂಕರ ಆಗ್ಬೋದು. ಸೊ ಆ ವರ್ಣಸಂಕರ ಪೀಳಿಗೆ ಬಂದ್ರೆ ಮತ್ತೆ ಯಾವ ಒಂದು ಧರ್ಮ ಕಾರ್ಯ ನಡೆಯೋದಿಲ್ಲ, ಮತ್ತೆ ಅವರು ರಾಜಸ ತಾಮಸ ಗುಣದಲ್ಲಿರೋದ್ರಿಂದ ಎಲ್ಲರಿಗೂ ಕೂಡ ಒಂದು ನರಕ ಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದು ಬಹಳ ಮುಖ್ಯ. ಸೊ ಈ ರೀತಿಯ ಒಂದು ಟ್ರೈನಿಂಗ್ ಬಹಳ ಮುಖ್ಯ, ಟ್ರೈನಿಂಗ್. ಸೊ ಅದು ವೈದಿಕ ಕಾಲದಲ್ಲಿ ಬ್ರಹ್ಮಚರ್ಯ ಮೊದಲ 25 ವರ್ಷ ಗುರುವಿನ ಆಶ್ರಯದಲ್ಲಿ ಬ್ರಹ್ಮಚರ್ಯ ಟ್ರೈನಿಂಗ್ ಇರ್ತಾ ಇತ್ತು. ಇದೇ ಮುಖ್ಯವಾದ ಟ್ರೈನಿಂಗ್ ಇಲ್ಲಿ ಇರ್ತಾ ಇತ್ತು.
ವೈದಿಕ ಕಾಲದಲ್ಲಿ. ವೈದಿಕ ಶಿಕ್ಷಣ ಅಂದ್ರೆ ಆ ಟ್ರೈನಿಂಗ್. ಮತ್ತೆ ಅವರ ಗುಣದ ಪ್ರಭಾವದಲ್ಲಿ ಅವರ ಏನು ಕಾರ್ಯಗಳು ಮಾಡ್ಬೋದು ಅವರು, ಅದರ ಪ್ರಭಾವದಲ್ಲಿ ಅವರಿಗೆ ಬ್ರಾಹ್ಮಣರಾಗೋ, ಕ್ಷತ್ರಿಯರಾಗೋ ಆ ರೀತಿ ಅವರ ಇದನ್ನ ನಡೀತಾ ಇತ್ತು, ಶಿಕ್ಷಣ ನಡೀತಾ ಇತ್ತು. ಸೊ ಆಗ ಮೊದಲು ಟ್ರೈನಿಂಗ್ ಕ್ಯಾರೆಕ್ಟರ್. ಸೊ ಅವರು ಕ್ಯಾರೆಕ್ಟರ್ ಅವರ ಒಂದು ಇದು ಟ್ರೈನಿಂಗ್ ಆದ್ರೆ ಮತ್ತೆ ಬೇರೆವೆಲ್ಲ ಆಗುತ್ತೆ. ಸೊ ಇದು ತುಂಬಾ ಮುಖ್ಯ. ಈ ಟ್ರೈನಿಂಗ್ ತುಂಬಾ ಮುಖ್ಯ. ನಮ್ಮ ಈ ಕಲೆಗಳು ಕಲಿಬಹುದು, ಸ್ಕಿಲ್ಸ್ ಅದೇನೋ ದೊಡ್ಡ ವಿಷಯಗಳಲ್ಲ. ಆದ್ರೆ ಅದರ ಹಿನ್ನೆಲೆ ಮುಖ್ಯವಾದದ್ದು ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ನಮ್ಮ ಗುಣಗಳ ಬೆಳವಣಿಗೆ ಆಗ್ಬೇಕು, ಗುಣಗಳ ಪರಿಶುದ್ಧವಾಗಬೇಕು. ಸೊ ಪರಿಶುದ್ಧರಾದ್ರೆ ನಂತರ ನಾವು ಅದಕ್ಕೆ ಬೇಕಾದ ಯಾವ ಚಟುವಟಿಕೆಗಳು ಯಾವಾಗ ಇದು ಮಾಡಬೇಕು ನಮ್ಮ ಜೀವನೋಪಾಯಕ್ಕೆ ಅದು ಕಲ್ತ್ಕೊಳ್ಬಹುದು ನಾವು. ಸೊ ಈ ಟ್ರೈನಿಂಗ್ ಇದು ತುಂಬಾ ಮುಖ್ಯ. ಇದು ಮತ್ತೆ ಇನ್ನೇನಿದೆ ಪಾಯಿಂಟ್ಸ್ ಇವತ್ತು ಇದರಲ್ಲಿ ಭಾವಾರ್ಥ. ಬ್ರಹ್ಮನಂತಹ ಸಾಧು ತಂದೆಯು ಅಂತಹ ಆಸುರಿ ಪುತ್ರರನ್ನು ತೊರೆದು ಬಿಡುವುದು ಉತ್ತಮ ಮಾರ್ಗವಾಗಿದೆ. ಆಕ್ಚುಲಿ ಇವರು ದುರ್ಯೋಧನ ಹುಟ್ಟಿದಾಗಲೂ ಕೂಡ ತುಂಬಾ ಅಪಶಕನಗಳಿತ್ತಂತೆ. ತುಂಬಾ ಎಷ್ಟು ಅಪಶಕನಗಳೆಂದ್ರೆ ವಿದುರನಿಗೆ ಗೊತ್ತಾಗುತ್ತೆ. ಸೊ ವಿದುರ ಶುದ್ಧ ಭಕ್ತರು. ಸೊ ಅವರು ಇದು ಈ ತರ ಒಬ್ಬ ಅಸುರ ದುರ್ಯೋಧನ ಅಂದ್ರೆ ಕಲಿ ಪುರುಷನ ಇದು ಅಂತ ಹೇಳ್ತಾರೆ, ಪರ್ಸಾನಿಫಿಕೇಶನ್ ಆಫ್ ಕಲಿ ಪುರುಷನೇ ಹುಟ್ಟದ್ದು ಅಂತ ಹೇಳ್ತಾರೆ. ಸೊ ಹಾಗೆ ಅವ್ರಿಗೆ ಗೊತ್ತಾಯ್ತು ಈ ವ್ಯಕ್ತಿ ಎಲ್ಲ ಸಂಪೂರ್ಣ ನಮ್ಮ ವಂಶವನ್ನೇ ನಾಶ ಮಾಡ್ಬಿಡ್ತಾನೆ ಅಂತ. ಸೊ ಅವರು ಧೃತರಾಷ್ಟ್ರ ಹತ್ರ ಹೋಗಿ ಹೇಳ್ತಾರಂತೆ, ಈ ಮಗುವನ್ನು ಬಿಟ್ಬಿಡು, ತೊರೆದು ಬಿಡು, ಈ ಒಂದು ಮಗುವನ್ನು ಬಿಟ್ಬಿಡು ನೀನು, ಈ ಒಂದು ಮಗನಿಂದ ನಿನ್ನ ವಂಶವೇ ನಾಶವಾಗುತ್ತೆ, ನಮ್ಮ ಒಂದು ಭರತ ವಂಶವೇ ನಾಶವಾಗುತ್ತೆ. ಆದರೆ ಧೃತರಾಷ್ಟ್ರನ ಒಪ್ಪಲಿಲ್ಲ. ಯಾಕಂದ್ರೆ ಮೋಹ. ನನ್ನ ಮಗ ಆಕ್ಚುಲಿ ಅವರ ಹತ್ರ 100 ಮಕ್ಕಳಿದ್ದರು. ಈ ಒಂದು ಮಗು ಬಿಟ್ಟು 99 ಮಕ್ಕಳಿದ್ದಾರೆ ಹೇಳ್ತಾರೆ. ಅವರನ್ನ ವಿದುರ ಹೇಳಿದ್ದು, ಇವ ಒಂದೇ ಮಗ, ಇವನ್ ಬಿಟ್ಬಿಡು ನೀನು, 99 ಮಕ್ಕಳಿದ್ದಾರೆ ನಿನಗೆ. ಆದ್ರೆ ಧೃತರಾಷ್ಟ್ರ ಮಾತು ಕೇಳಿಲ್ಲ. ಸೊ ದುರ್ಯೋಧನ ಅಸುರಿ ಪುತ್ರ, ಸಂಪೂರ್ಣ ಅವರ ಇದನ್ನೇ ಮಹಾಭಾರತ ಯುದ್ಧಕ್ಕೆ ಅವರೇ ಕಾರಣ. ಮತ್ತೆ ಎಲ್ಲದಕ್ಕೂ ಆ ನಾಶ, ಸರ್ವನಾಶ. ಸೊ ಅಸುರಿ ಪುತ್ರ ತೊರೆದು ಬಿಡುವುದು ಉತ್ತಮ ಮಾರ್ಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಾಧು ತಂದೆ, ಬ್ರಹ್ಮನಂತಹ ಸಾಧು ತಂದೆಯು ಅಂತಹ ಅಸುರಿ ಪುತ್ರರನ್ನು ತೊರೆದು ಬಿಡುವುದು ಉತ್ತಮ ಮಾರ್ಗವಾಗಿದೆ. ಕಾಮಾಸಕ್ತರಾದ ದಾನವರು ತಮ್ಮ ಜನ್ಮದಾತವನ್ನು ಕೂಡ ಗೌರವಿಸುವುದಿಲ್ಲ. ಸೊ ಎನಿವೆ, ಈಗ ನಮ್ಗೆ ಆತರ ಇದು ಇಲ್ಲ, ಆತರ ಯಾರು ಗೊತ್ತಾಗೋ ರೀತಿಯಲ್ಲಿ ಆತರ ಹಿಂದೆ ಆತರ ಲಕ್ಷಣಗಳನ್ನ ನೋಡಿ ಆತರ ಒಂದು ಇವ್ರು ಇರ್ತಾ ಇದ್ರು, ಅಸ್ಟ್ರಾಲಜರ್ಸ್, ಜ್ಯೋತಿಷರು ಇರ್ತಾ ಇದ್ರು. ಅವರು ನೋಡಿ ಹೇಳ್ಬೋದಾಯ್ತು, ಇವರು ಅಸುರ, ಇದಾಗತ್ತೆ, ಇನ್ನೊಂದಾಗತ್ತೆ ಅಂತ. ಸೊ ಇನ್ನೊಂದು ನಾವು ಸ್ವಲ್ಪ ಸಮಯ ಕೆಳಗೆ ನೋಡಿದ್ದು, ಈಗೆಲ್ಲ ಅಪಶಕನಗಳೇ ಜಾಸ್ತಿ ಇದೆ. ತುಂಬಾ ಅಂಧಕಾರವಾಗಿದೆ, ತುಂಬಾ ಎಲ್ಲೆಲ್ಲೂ ಕೂಡ ಆದಿದೈವಿಕ ಕ್ಲೇಶಗಳು. ಇದೆಲ್ಲ ಮಳೆ ಸರಿಯಾಗಿ ಬರೋದಿಲ್ಲ, ಹೆಚ್ಚು ಮಳೆ ಬರುತ್ತೆ, ಪ್ರವಾಹಗಳು ಬರುತ್ತೆ, ಮತ್ತೆ ಅತಿ ಚಳಿ ಪ್ರದೇಶಗಳು. ಸೊ ಇದೆಲ್ಲ ನೋಡಿದ್ರೆ ಇದರ ಸೂಚನೆಗಳೇನು ಅಂದ್ರೆ ನಮ್ಮ ಭೂಲೋಕದಲ್ಲಿ ಹೆಚ್ಚು ಆಸುರಿ ಜನಸಂಖ್ಯೆ ಇದೆ. ಸೊ ಹಾಗಾಗಿ ಇದೆಲ್ಲ ಲಕ್ಷಣಗಳು ಅಂತ ನಾವು ಹಿರಣ್ಯಾಕ್ಷ ಅವರ ಜನ್ಮ ಸಮಯದಲ್ಲಿ ಕೇಳಿದ್ದು. ಯಾಕೆ ಇಷ್ಟೊಂದು ಈ ರೀತಿಯ ಒಂದು ಪ್ರಕೃತಿಯಲ್ಲಿ ವಿಕೋಪಗಳಿದೆ ಅಂದ್ರೆ ನಮ್ಮ ಜನಸಂಖ್ಯೆ ಆಗಿದೆ, ಈಗ ಹೆಚ್ಚಾಗಿ ಅದು ಆಸುರಿ ಸ್ವಭಾವದಲ್ಲಿದೆ. ಹಾಗಾಗಿ ಇದೆಲ್ಲ ಸಹಜವಾಗಿ ಇದೆ, ಕಲಿಯುಗದಲ್ಲಿ ಸಹಜವಾಗಿ ಇದೆ.
ಎನಿವೆ ಕಲಿಯುಗದಲ್ಲಿ ಯಜ್ಞ, ಸಂಕೀರ್ತನ ಯಜ್ಞ, ಕೃಷ್ಣ ವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ ಪಾರ್ಶ್ವಂ ಯಜ್ಞೈ ಸಂಕೀರ್ತನ ಪ್ರಾಯ ರಜಂತಿ ಸ್ಮೇತಸ. ಸೊ ಈ ಸಂಕೀರ್ತನ ಯಜ್ಞ ನಾವು ಮಾಡೋದ್ರಿಂದ ಈ ಒಂದು ಅಂಧಕಾರವನ್ನು, ಈ ಒಂದು ಅಜ್ಞಾನವನ್ನು, ಇದನ್ನು ನಾವು ತೊರೆಯಬಹುದು. ನಾವು ಸೊ ಹೇಳ್ತಾರೆ ಹಾಗೆ ಮೇಲೆ ಲೋಕಗಳು, ದೇವಲೋಕಗಳಿವೆ, ಸ್ವರ್ಗಲೋಕ, ಭೂಲೋಕ, ನಾವು ಭುವ ಲೋಕ, ಸ್ವರ್ಗಲೋಕ, ಜನಲೋಕ, ತಪೋಲೋಕ, ಬ್ರಹ್ಮಲೋಕ. ಸೊ ಮೇಲೆ ಹೋಗ್ತಾ 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 ಅವರು ಆಲ್ಮೋಸ್ಟ್ ಅವರು ಆ ಸತ್ವಗುಣದಲ್ಲಿ ಕೂಡ ತುಂಬಾ ಅವರು ಬೆಳವಣಿಗೆ ಪಡೆದವರು. ಈ ಜನಲೋಕ, ತಪೋಲೋಕ, ಮಹರ್ಲೋಕ ಅಲ್ಲೆಲ್ಲ ಇನ್ನ ದೇವತೆಗಳಿಗಿಂತ ಬಹಳ ಅವರು. ಸೊ ಅವರು ಸಂಪೂರ್ಣವಾಗಿ ಅವರು ಈ ಮೈಥುನ ಸುಖವನ್ನು ತ್ಯಜಿಸಿ ಬ್ರಹ್ಮನು ಇರೋದು ಆ ಲೋಕ. ಸೊ ಅವರು ಸಂಪೂರ್ಣ ಇದರಲ್ಲಿದ್ದಾರೆ, ಅವರು ಆಲ್ಮೋಸ್ಟ್ ಅವರು ಮುಕ್ತ ಸ್ಥಿತಿಯಲ್ಲಿದ್ದಾರೆ ಅವರು. ಅಲ್ಲಿ ಹೋಗ್ತಾ 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 ಜನಲೋಕ, ತಪೋಲೋಕ. ಸೊ ಉಳಿದ ಲೋಕಗಳು ಹೋದಷ್ಟು ಅಲ್ಲಿ ಮೇಲೆ 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 ಸತ್ವಗುಣ ಹೆಚ್ಚು ಹೆಚ್ಚು ಅಲ್ಲಿ. ನಂತರ ಬ್ರಹ್ಮಲೋಕನಿಂದ ಸಂಪೂರ್ಣ ಪರಿಶುದ್ಧರಾದಾಗ ವೈಕುಂಠ ಲೋಕ ಪ್ರವೇಶ ಮಾಡಬಹುದು. ಸೊ ಇದು ಒಂದು ರೀತಿಯಲ್ಲಿ ಇದೆಲ್ಲ ನಮಗೆ ಪರೀಕ್ಷೆ ಮಾಡ್ಕೊಳ್ಳೋದು ನಾವೇ. ಒಂದು ವೈದ್ಯರ ಹತ್ರ ಹೋದಾಗ ಅವರು ನಮಗೆ ಒಂದು ಫೀವರ್, ಒಂದು ಜ್ವರ ಇದ್ದಾಗ ಥರ್ಮೋಮೀಟರ್ ಅದರ ಟೆಂಪರೇಚರ್ ನೋಡ್ತಾರೆ ನಮಗೆ. ಇನ್ನ 100 ಡಿಗ್ರಿ ಇದೆ, ಇಲ್ಲ 101 ಡಿಗ್ರಿ ಇದೆ, 102, 103. ಸೊ ಇದು ಜಾಸ್ತಿ ಆಗ್ತಾ ಇದೆ, ರೋಗ ಜಾಸ್ತಿ ಆಗ್ತಾ ಇದೆ ಅಂತ. ಇದು ಕಡಿಮೆ ಆಗ್ತಾ ಇದ್ರೆ ಕಡಿಮೆ. ಸೊ ಆ ರೀತಿಯಲ್ಲಿ ನಮಗೆ ಎಷ್ಟು ಇನ್ನ ಭೌತಿಕ ಸುಖ, ಮೈಥುನ ಸುಖದ ಇದೆ ಪ್ರಭಾವ ಇದೆ, ಅದರಿಂದ ನಾವೇ ಪರೀಕ್ಷೆ ಮಾಡ್ಬೋದು. ಎಷ್ಟು ನಾವು ಅದರಿಂದ ವಿಮುಕ್ತರಾಗಿದ್ದೇವೆ, ಎಷ್ಟು ನಾವು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಿದ್ದೇವೆ. ಇದು ಸೊ ನಾವು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನಮಗೆ ಜ್ಞಾನ ವೈರಾಗ್ಯ ಅನ್ನೋದು ನಮ್ಮ ಇದು ಭಗವಂತನ ಮೇಲೆ ಎಷ್ಟು ಆಕರ್ಷಣೆ ಬೆಳೀತಾ ಇದೆ, ಎಷ್ಟು ನಮಗೆ ಕೃಷ್ಣ ನಾಮ ಹೇಳೋದ್ರಲ್ಲಿ, ಕೃಷ್ಣ ಸೇವೆ ಮಾಡೋದ್ರಲ್ಲಿ ಆಸಕ್ತಿ ಬೆಳೀತಾ ಇದೆ. ಅದು ಪಾಸಿಟಿವ್. ಅದು ನೆಗೆಟಿವ್ ಅಲ್ಲಿ ಈ ತರ ನಮಗೆ ಭೌತಿಕ ಆಕರ್ಷಣೆಗಳು, ಸೊ ಇದು ಕಡಿಮೆ ಆಗ್ತಾ ಇದೆ. ಸೊ ಈ ರೀತಿ ನಾವು ಪರೀಕ್ಷೆ ಮಾಡ್ಕೊಳ್ಳೋದು, ಎಷ್ಟು ನಮಗೆ ಸತ್ವಗುಣ ಪ್ರಾಪ್ತಿ ನಾವು ಪಡಿತಾ ಇದ್ದೇವೆ ನಾವು. ಸೊ ಇದರಿಂದ ನಮ್ಮ ಮುನ್ನಡೆ. ಓಕೆ, ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು.